ಲಯನ್ಸ್ ಕ್ಲಬ್ ಬಂಟ್ವಾಳ ಹಾಗೂ ಲಿಯೋ ಕ್ಲಬ್ ಬಂಟ್ವಾಳ ಗೋಲ್ಡ್ ಇದರ 2025-26ನೇ ಸಾಲಿನ ಅಧ್ಯಕ್ಷರಾದ ಎಂ ರೋಹಿತಾಶ್ವ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಪೂರ್ವ ಗವರ್ನರ್ ಮಲ್ಟಿಪಲ್ ಜಿಎಟಿ ಸಂಯೋಜಕ ಲಯನ್ ಕೆ ದೇವೇಗೌಡ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಸ್ನೇಹ ಮತ್ತು ಸೇವೆ ಲಯನ್ಸ್ನ ಎರಡು ಮಹತ್ವದ ಕಾರ್ಯಗಳು. ನಾವು ಎಲ್ಲಿಂದ ಬಂದಿದ್ದೇವೆ ಎನ್ನುವುದಕ್ಕಿಂತ ಲಯನಿಸಂನಲ್ಲಿ ಎಷ್ಟು ಬೆಳೆದಿದ್ದೇವೆ ಎನ್ನುವುದು ಮುಖ್ಯ ಎಂದು ಹೇಳಿದರು. ಅಂದರೆ ಒಬ್ಬರ ದಾಖಲೆಗಳನ್ನು ಒಬ್ಬರು ಮುರಿತಾ ದಾಖಲೆಯನ್ನು ಸ್ಥಾಪಿಸ್ತಾ ಹೋಗುವಂಥದ್ದು. ನನಗೂ ವಯಸ್ಸಾಗಿದೆ, 63, ಅವರಿಗೂ ಇಬ್ಬರು ಚಿಕ್ಕ ಹುಡುಗರು. ಅದರಿಂದ ಏನಾದರೂ ನನ್ನ ಆಯಸ್ಸು ಅವರು ದಾರಿ ಎಳಿಬೋದು ಅನ್ನೋದಾದರೆ ಸೇವೆಗೋಸ್ಕರ ನಾನು ಅವರಿಗೂ ನನ್ನ ಆಯಸ್ಸನ್ನ ದಾರಿ ಎಳಿಬೇಕು. ಯಾಕೆಂದರೆ ನಮ್ಮ ನೈನಿಸಮ್ನಲ್ಲಿ ಬಹಳ ಮುಖ್ಯವಾದ ಎರಡು ಅಂಶಗಳು ಅಂದರೆ ಸ್ನೇಹ, ಸೇವೆ. ಇವೆರಡು ಬಿಟ್ಟರೆ ಮೂರನೇದು ಏನೂ ಲಾಭ ಇಲ್ಲ ಇಲ್ಲಿ. ಯಾಕೆಂದರೆ ಮೆಂಬರ್ಶಿಪ್ನ ಇಂಡಕ್ಷನ್ ಮಾಡಬೇಕಾದ್ರೆ ನ್ಯೂ ಮೆಂಬರ್ಸ್ ಇಂಡಕ್ಷನ್ ಆಫೀಸರ್ ನಿಮಗೆ ನೈನಿಸಮ್ ಬಗ್ಗೆ ಅವರು ಹೇಳ್ತಾರೆ. ನನ್ನ ಕೆಲಸ ಏನೇನು ಪ್ರಮಾಣವನ್ನ ಬೋಧನೆ ಮಾಡುವಂಥ ಕೆಲಸ. ಆದರೂ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ನೂತನ ಸಾಲಿನ ಅಧ್ಯಕ್ಷರಾಗಿ ಎಂ ರೋಹಿತಾಶ್ವ, ಕಾರ್ಯದರ್ಶಿಯಾಗಿ ಡಾಕ್ಟರ್ ದಿವ್ಯಾ ವಿ ಶೆಟ್ಟಿ, ಕೋಶಾಧಿಕಾರಿಯಾಗಿ ರಾಮಕೃಷ್ಣ ರಾವ್ ಹಾಗೂ ಇತರ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಲಿಯೋ ಅಧ್ಯಕ್ಷರಾಗಿ ಸ್ಫಟಿಕ, ಕಾರ್ಯದರ್ಶಿಯಾಗಿ ಸ್ಪಂದನ, ಕೋಶಾಧಿಕಾರಿಯಾಗಿ ಅನ್ವೇಷ್ ಅಂಬೇಕಲ್ಲು ಅಧಿಕಾರವನ್ನು ಸ್ವೀಕರಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪೂರ್ವ ಗವರ್ನರ್ ಲಯನ್ ಎಸ್ ಸಂಜಿತ್ ಶೆಟ್ಟಿಯವರು ಮಾತನಾಡಿ, ನಾಯಕರು ತುಂಬಾ ಜನ ಇದ್ದಾರೆ, ಆದರೆ ಎಲ್ಲರನ್ನ ಜೊತೆ ಸೇರಿಸಿಕೊಂಡು ಹೋಗುವವನೇ ಉತ್ತಮ ನಾಯಕ ಎಂದು ಹೇಳಿದರು. ಬೆಳವಣಿಗೆ ನೋಡುವಂಥ ಒಂದು ಏಳಿಗೆಯನ್ನು ಸದಾ ಬಯಸುವಂಥ ಉನ್ನತ ಸ್ಥಾನ ನೋಡಬೇಕೆಂತ ಸದಾ ಆತುರವಂಥ ಮನಸ್ಸುಳ್ಳವರು ಶ್ರೀಮಂತ ಹೃದಯದವರು ದೇವೇಗೌಡರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಒಂದು ಕಳೆದ ವರ್ಷ ಈ ಒಂದು ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದಾಗ ನನ್ನ ಪ್ರೀತಿಯ ಸಹೋದರ ರಾಧಾಕೃಷ್ಣ ಬಂಟ್ವಾಳ ಅವರು, ಯಾಕೆಂದರೆ ಅವ್ರ ಬಗ್ಗೆ ಒಂದಾದ್ರು ಮಾತಾಡಲೇಬೇಕಾಗ್ತದೆ. ಒಬ್ಬ ಸಂಘಟನಾ ಚತುರ, ಯಾವತ್ತೂ ಒಂದು ಸಂಸ್ಥೆಯನ್ನು ಒಂದು ಕೂಡು ಕುಟುಂಬವಾಗಿ ಇವತ್ತಿನವರೆಗೆ ಕೊಂಡೊಯ್ದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯ ಕ್ಷೇತ್ರಗಳು ತನ್ನ ಛಾಪನ್ನು ಮೂಡಿಸಿರುವಂಥ ರಾಧಾಕೃಷ್ಣ ಬಂಟ್ವಾಳ ಮತ್ತು ಅವರ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ ಜವಾಬ್ದಾರಿ ವಹಿಸಿಕೊಂಡಿರುವಂಥ ರೋಹಿತಾಶ್ವ ಮತ್ತು ಅವರ ತಂಡದವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ರೀತಿಯಲ್ಲಿ ನೀವೆಲ್ಲ ಮುನ್ನಡೆಸ್ತೀರಿ ಅಂತ ನಾನು ಭಾವಿಸ್ತಾ ನಿಮಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ಇದ್ದೇನೆ. ನೂತನ ಅಧ್ಯಕ್ಷ ಲಯನ್ ಎಂ ರೋಹಿತಾಶ್ವ ಆಶಯ ಮಾತುಗಳನ್ನಾಡಿ ಸೇವೆಯೇ ಮೊದಲು ಎನ್ನುವ ಧ್ಯೇಯವಾಕ್ಯದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಅಧ್ಯಕ್ಷನಾಗುವ ಆರಂಭದಲ್ಲಿ ಬಸ್ ತಂಗುದಾಣ ಶಾಶ್ವತ ಯೋಜನೆಯನ್ನ ಕಾರ್ಯಗತಗೊಳಿಸಿರುವುದು ಜೀವನದ ಅವಿಸ್ಮರಣೀಯ ಕ್ಷಣ. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಸುಮಾರು 53 ವರ್ಷಗಳ ಸಾರ್ಥಕ ಹಾಗೂ ನಿರಂತರ ಸೇವೆಯನ್ನು ಮಾಡುತ್ತಾ ಬಂದ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಬಂಟ್ವಾಳದ ಚುಕ್ಕಾಣಿಯನ್ನು ಹಿಡಿಯುವ ಸೌಭಾಗ್ಯ ನನ್ನದಾಗಿದೆ. ಪದಗ್ರಹಣ ಅಧಿಕಾರಿಯವರು ಪ್ರಮಾಣ ವಚನ ಬೋಧಿಸಿದಂತೆ ಮನಪೂರ್ವಕವಾಗಿ ಮುಂದಿನ 1 ವರ್ಷದ ಅವಧಿಗೆ ಕ್ಲಬ್ಬಿನ ಜವಾಬ್ದಾರಿಯನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಸದಸ್ಯರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸುತ್ತೇನೆ ಎಂಬ ಆತ್ಮವಿಶ್ವಾಸವನ್ನು ಹೊಂದಿರುತ್ತೇನೆ. ಸೇವೆಯೇ ಮೊದಲು ಎಂಬ ಧ್ಯೇಯವನ್ನು ಇಟ್ಟುಕೊಂಡು ನಾನು ನನ್ನ ತೃಪ್ತಿಗೆ ಇನ್ನಷ್ಟು ಮೆರುಗು ಎಂಬಂತೆ ಸಮಾಜಕ್ಕೆ ಒಂದು ಉತ್ತಮ ಶಾಶ್ವತ ಯೋಜನೆಯನ್ನು ನಮ್ಮ ನೂತನ ತಂಡದಿಂದ ನೀಡಿ ಲಿಯೋ ಅಧ್ಯಕ್ಷೆ ಸ್ಫಟಿಕ ಹಾಗೂ ನಿರ್ಗಮನಾಧ್ಯಕ್ಷ ರಾಧಾಕೃಷ್ಣ ಬಂಟ್ವಾಳ್ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕ್ಲಬ್ಗೆ ಸೇರಿದ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಸೇವಾ ಕಾರ್ಯಕ್ರಮದ ಅಂಗವಾಗಿ ಆರ್ಥಿಕ ನೆರವು ನೀಡಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆ ಮಾಡಲಾಯಿತು. ಲಿಯೋ ಸಾಧಕರನ್ನ ಅಭಿನಂದಿಸಲಾಯಿತು. ನಿರ್ಗಮನ ಅಧ್ಯಕ್ಷ ರಾಧಾಕೃಷ್ಣ ಬಂಟ್ವಾಳ ದಂಪತಿ, ಪದಗ್ರಹಣಾಧಿಕಾರಿ ಕೆ ದೇವೇಗೌಡ ಹಾಗೂ ಮುಖ್ಯ ಅತಿಥಿ ಸಂಜಿತ್ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು.
ಪೂರ್ವ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಗೀತಾ ರಾವ್, ವಲಯಾಧ್ಯಕ್ಷ ಉಮೇಶ್ ಪಿ, ಕಾರ್ಯದರ್ಶಿ ದೇವಿಕಾ ದಾಮೋದರ್, ಕೋಶಾಧಿಕಾರಿ ದೇವಪ್ಪ ಪೂಜಾರಿ, ಲಿಯೋ ಅಧ್ಯಕ್ಷೆ ಖುಷಿ ಶೆಟ್ಟಿ, ಕಾರ್ಯದರ್ಶಿ ಪೂರ್ವಿಕ್ ಉಪಸ್ಥಿತರಿದ್ದರು. ಅಧ್ಯಕ್ಷ ರಾಧಾಕೃಷ್ಣ ಬಂಟ್ವಾಳ್ ಸ್ವಾಗತಿಸಿದ್ರು. ನೂತನ ಕಾರ್ಯದರ್ಶಿ ದಿವ್ಯಾ ಬಿ ಶೆಟ್ಟಿ ವಂದಿಸಿದ್ರು. ಸುನಿಲ್ ಬಿ ಹಾಗೂ ಪ್ರಮೀಳಾ ಶ್ರೀನಿವಾಸ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಧ್ವರಾಜ್ ಕಲ್ಮಾಡಿ, ಪ್ರಶಾಂತ್ ಕೋಟ್ಯಾನ್, ದಾಮೋದರ್ ಬಿಎಂ, ಸುಧಾಕರಾಚಾರ್ಯ, ಶ್ರೀನಿವಾಸ್ ಪೂಜಾರಿ, ತಪೋಧನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.